ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊಂಬರಂಗಳದ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ. ಇಲ್ಲಿ ಸ್ಥಳೀಯ ಜನಪ್ರಿಯ ಕೌನ್ಸಿಲರಾದ ಮೊಯ್ದೀನ್ ಬಾವ್ರವರ ನೇತೃತ್ವದಲ್ಲಿ ಕೋಟೆಕ್ಕಾರ್ ಈ ಕೊಂಬರಂಗಳದ ವ್ಯಾಪ್ತಿಯ ನಾಗರಿಕರ ಪರವಾಗಿ ಕಳೆದ 18 ವರ್ಷಗಳಿಂದ ಈ ಅಂಗನವಾಡಿಯಲ್ಲಿ ಕಾರ್ಯಕರ್ತರಾಗಿ ದುಡಿಯುತ್ತಿರುವ ಈ ಅಂಗನವಾಡಿಯ ಆರಂಭದಿಂದಲೇ ಅಧ್ಯಾಪಿಕೆಯಾಗಿ ದುಡಿಯುತ್ತಿದ್ದ ಶ್ರೀಮತಿ ಅರುಣಾಕ್ಷಿ, ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಪ್ರಪಂಚದ ಕೊರೋನಾದ ಈ ಸಂದರ್ಭದಲ್ಲಿ ಅಂಗನವಾಡಿ ಅಧ್ಯಾಪಕರವರು ಬಹಳ ಅದರ ಬಗ್ಗೆ ಬಹಳ ಪ್ರಯತ್ನಪಟ್ಟು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಒಂದು ಕೆಲಸವನ್ನು ಅವರು ನಿರ್ವಹಿಸಿದ್ದಾರೆ. ಅದಕ್ಕೆ ಬೇಕಾಗಿ ಈ ನಾಗರಿಕರ ಪರವಾಗಿ ಶ್ರೀಮತಿ ಅರುಣಾಕ್ಷರವರಿಗೆ ಕೋಟೆಕ್ಕಾರ್ ಪಟ್ಟಣ ಪಂಚಾಯತಿಯ ಜನಪ್ರಿಯ ಕೌನ್ಸಿಲರಾದ ಮೊಯ್ದೀನ್ ಬಾವ್ನವರು ತಮ್ಮ ವ್ಯಾಪ್ತಿಯ ಎಲ್ಲ ನಾಗರಿಕರ ಪರವಾಗಿ ಒಂದು ಚಿಕ್ಕ 17 ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ ಶ್ರೀಮತಿ ಅರುಣಾಕ್ಷರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಚಿಕ್ಕ ಮಟ್ಟಿಗೆ ಅವರ ಅಂಗನವಾಡಿಯಲ್ಲೇ ಬಂದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಆ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಕೌನ್ಸಿಲರಾದ ಮೊಯ್ದೀನ್ ಬಾವ್ನವರು ನೆರವೇರಿಸಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ. ಬಾಲ ವಿಕಾಸ ಕೇಂದ್ರದ ಮತ್ತು ಶ್ರೀಶಕ್ತಿ ಎಲ್ಲ ಸದಸ್ಯರು ಸಹ ಇದ್ದಾರೆ ಮತ್ತು ನಮ್ಮ ಹಿರಿಯ ಸದಸ್ಯರಾದ ಅಜೀಜ್ರವರು ಇದ್ದಾರೆ ಮತ್ತು ಎಲ್ಲ ಅಂಗನವಾಡಿಯ ಎಲ್ಲ ಸಹಾಧ್ಯಾಪಕಿಯವರು ಸಹ ಇದ್ದಾರೆ. ಎಲ್ಲರನ್ನು ನಾನು ತಮ್ಮೆಲ್ಲರ ಗೋವಿನವರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೊಮರಂಗಲ ವ್ಯಾಪ್ತಿಯ ನಾಗರಿಕರು ಸೇರಿ ನನಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿ ನನ್ನನ್ನು ಅಭಿನಂದಿಸಿದ್ದೀರಿ. ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಯಾಗಿರುವ ಮಾಜಿ ಕೌನ್ಸಿಲರ್ ಮೊಯ್ದೀನ್ ಬಾವ್ ಇವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಕಳೆದ 16 ವರ್ಷದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ನನಗೆ ಊರಿನ ಸಮಸ್ತ ನಾಗರಿಕರು ಸಹಕಾರವನ್ನು ಕೊಟ್ಟಿದ ಕಾರಣ ನಾನಿಲ್ಲಿ ಕೆಲಸ ಮಾಡಲು ಸಾಧ್ಯವಾಯಿತು. ಹಾಗೆಯೇ ನಮ್ಮ ಈಗ ಹೊಸ ಕಟ್ಟಡದ ಬಗ್ಗೆ ಒಂದು ನಮ್ಮ ಮಾಜಿ ಕೌನ್ಸಿಲರ್ ಮೊಯ್ದೀನ್ ಬಾವ್ನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ಇನ್ನು ಒಂದು 5-6 ತಿಂಗಳಲ್ಲಿ ನಮ್ಮ ಹೊಸ ಕಟ್ಟಡವೂ ಕೂಡ ಆಗ್ತದೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ನಮ್ಮ ಇಲ್ಲಿನ ನನಗೆ ಊರಿನವರು ತುಂಬ ನನ್ನನ್ನು ಗೌರವದಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಆದ ಕಾರಣ ನನಗೆ ಈ ಊರಲ್ಲಿ ತುಂಬ ಕೆಲಸ ಮಾಡಲು ತುಂಬ ಸಂತೋಷವಾಗುತ್ತಿದೆ. ಹಾಗೆ ಇವತ್ತು ನನ್ನನ್ನು ಗುರುತಿಸಿ ನನಗೆ ನೀವೆಲ್ಲರೂ ನಾಗರಿಕರು ಸೇರಿ ನನ್ನನ್ನು ಅಭಿನಂದಿಸಿದ್ದಕ್ಕೆ ನಿಮಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಹಾಗೆ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ದೇವರಲ್ಲಿ ಬೇಡುತ್ತೇನೆ. ನಾವು ಒಂದು ಡಾಕ್ಟರ್ ಅಶ್ರಫ್ ಅವರಿಗೆ ಒಂದು ಸಣ್ಣ ಮಟ್ಟಿನ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅವರ ಇದರಲ್ಲಿ ಮಾಡಲಿಕ್ಕೆ ಉದ್ದೇಶಿಸಿಕೊಂಡು ಬಂದಿದ್ದೇವೆ. ಬಹುಶಃ ಕಳೆದ 2 ವರ್ಷಗಳಲ್ಲಿ ಈ ಪ್ರಪಂಚಾದ್ಯಂತ ಇರುವ ಕೊರೋನಾ ರೋಗದ ಜನರು ತತ್ತರಿಸುವ ಸಂದರ್ಭಗಳಲ್ಲಿ ಈ ಪರಿಸರದಲ್ಲಿ ಭಾಳ ಧೈರ್ಯದಿಂದ ಎಲ್ಲ ಡಾಕ್ಟರ್ಸ್ನವರು ಕೈಚೆಲ್ಲಿ ಮನೆಯಲ್ಲಿ ಕೂತ್ಕೊಂಡಿರುವಾಗ ಇವರು ಭಾಳ ಧೈರ್ಯವಾಗಿ ನಮ್ಮ ಈ ಪರಿಸರದಲ್ಲಿ ದಿನಾಲೂ ಸಹ ದವಾಖಾನೆಯನ್ನು ಓಪನ್ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯ ಶಿಕ್ಷೆ ಕೊಟ್ಟು ಧೈರ್ಯ ಕೊಟ್ಟು ಈ ಕೊರೋನಾದ ಮಾರಕ ರೋಗವನ್ನು ಇದು ಮಾಡಲಿಕ್ಕೆ ತಮ್ಮದೇ ಆದ ಪ್ರಯತ್ನವನ್ನು ತಾವು ಮಾಡಿದ್ದಾರೆ. ಬಹುಶಃ ಈ ಪರಿಸರದಲ್ಲಿ ಎಲ್ಲರೂ ಸಹ ಈಗ ಸಹ ಅಶ್ರಫ್ ಡಾಕ್ಟರ್ ಅಂದರೆ ಎಲ್ಲರ ಮನೆಯಲ್ಲೂ ಸಹ ಮನೆ ಮಾತಾಗಿದೆ. ಅಂಥವರನ್ನು ನಮ್ಮ ಕೋಟೆಕ್ಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 17ನೇ ವಾರ್ಡಿನ ಕೌನ್ಸಿಲರಾದ ಮೊಯ್ದೀನ್ ಬಾವ್ರವರು ಅವರ ಮತದಾರರ ಪರವಾಗಿ ಅವರ ನಾಗರಿಕರ ಪರವಾಗಿ ಒಂದು ಚಿಕ್ಕ ಮಟ್ಟಿನ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಅವರ ದವಾಖಾನೆಯಲ್ಲಿ ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟಿರುವ ಕೆಲವು ಪೇರೆಂಟ್ಸ್ ಇದ್ದಾರೆ, ಅವರಿಗೂ ಸಹ ತುಂಬ ಕ್ಷಮಿಸಿ ನಾವು ಈ ಕೆಲಸವನ್ನು ಮಾಡ್ತಿದ್ದೇವೆ. ಅದನ್ನು ನಮ್ಮ ಕೌನ್ಸಿಲರಾದ ಮೊಯ್ದೀನ್ ಬಾವ್ ನೆರವೇರಿಸಬೇಕಂತ ವಿನಂತಿಸ್ತೇವೆ.
ಪರಿಸ್ಥಿತಿಯಲ್ಲೂ ನನ್ನ ಈ ಕಿರುಸೇವೆಯನ್ನು ಗುರುತಿಸಿ ಇವತ್ತು ನೀವು ಸನ್ಮಾನ ಮಾಡಿದ್ದೀರಾ. ಬಹುಶಃ ಇದರ ಧನ್ಯವಾದ ಸಾಲುಗಳನ್ನು ಹೇಳಿ ತೀರಿಸಲಾಗದು, ಬರೆದು ಮುಗಿಸಲಾಗದು ಅಂತ ಕಾಣಿಸುತ್ತೆ. ಖಂಡಿತವಾಗಿಯೂ ನಮ್ಮೆಲ್ಲರ ಸಹಕಾರ ಮತ್ತು ಪ್ರಾರ್ಥನೆ ಸದಾ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ. ಈ ಒಂದು ಸನ್ಮಾನ ನನ್ನ ಮೇಲೆ ಇರುವ ವೃತ್ತಿಪರದ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿಸಿದೆ. ಅಂಕಿಅಂಶಗಳ ವರದಿ ಪ್ರಕಾರ ಬೇರೆ ಗ್ರಾಮಗಳಿಗೆ ಹೋಲಿಸಿದರೆ ಈ ಗ್ರಾಮದಲ್ಲಿ ಕೊರೋನಾದಿಂದಾಗಿ ಆದಂತಹ ಸಾವು ನೋವು ತುಂಬ ಕಡಿಮೆ, ಇಲ್ಲ ಅಂತಲ್ಲ ಕಡಿಮೆ. ಬಹುಶಃ ಇದಕ್ಕೆ ಮೂಲ ಕಾರಣ ಈ ಊರಲ್ಲಿರುವಂತಹ ಜನಗಳಿಗೆ ಒಂದು ಅರಿವು ಅಥವಾ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಯಾರೇ ಆಗಲಿ ಹೆಚ್ಚಿನವರು ಜ್ವರ, ಕೆಮ್ಮು, ನೆಗಡಿ ಏನೇ ಬಂದರೂ ಮೊದಲು ಸೆಲ್ಫ್ ಕ್ವಾರಂಟೈನ್ ಆಗ್ತಾರೆ. ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್ ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ಇದನ್ನೆಲ್ಲ ಸರಿಯಾಗಿ ಉಪಯೋಗಿಸ್ತಾರೆ. ಇದು ಒಂದು ಈ ಪರಿಸರದ ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದಕ್ಕಿಂತಲೂ ಒಂದು ವಿಷಯ, ಅನ್ಫಾರ್ಚುನೇಟ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ಶಾಲೆ ಇನ್ನೂ ಆರಂಭಗೊಂಡಿಲ್ಲ. ಅಬ್ಸಲ್ಯೂಟ್ಲಿ ದಟ್ ಇಸ್ ನಾಟ್ ಎ ಗುಡ್ ಸೈನ್. Still we have to fight against this COVID-19. ಆದಷ್ಟು ಬೇಗ ಈ ಕೊರೋನಾ ನಮ್ಮಿಂದ ದೂರ ಹೋಗಲಿ, ಮತ್ತೆ ಲಾಕ್ಡೌನ್ ಮತ್ತು ಶಾಲೆಗಳು, ಮಸೀದಿ, ಮಂದಿರ, ಚರ್ಚ್ ಮುಚ್ಚುವಂತಹ ಸಂದರ್ಭ ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಹೇಳಬೇಕು ಅಂದರೆ ಮೊಯ್ದೀನ್ ಬಾವ್ ಅವರ ಕಳೆದ 2-3 ತಿಂಗಳಿಂದ ಅವರ ಜನರ ಸೇವೆ ನಿಜವಾಗಲೂ ಶ್ಲಾಘನೀಯ. ವಿಶೇಷವಾಗಿ ಕಳೆದ 2-3 ತಿಂಗಳಿಂದ ಮೊಯ್ದೀನ್ ಬಾವ್ ಅವರ ನೇತೃತ್ವದ ತಂಡ ಬಡ ಮತ್ತು ಮಧ್ಯಮ ವರ್ಗ ಜನರನ್ನು ಗುರುತಿಸಿ ಅವರಿಗೆ ಆಹಾರದ ವ್ಯವಸ್ಥೆ, ವೈದ್ಯಕೀಯ ನೆರವು, ಅದೇ ರೀತಿ ರೇಷನ್ ಕಿಟ್ ವಿತರಿಸುವ ಮೂಲಕ ಜನರ ಸೇವೆ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಅವರಿಗೆ ಸನ್ಮಾನ ಮಾಡಬೇಕಾಗಿದ್ದದ್ದು, ಬಟ್ ಅವರು ನಮಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇದು ಅವರ ನಿಸ್ವಾರ್ಥ ಸೇವೆ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳುತ್ತೆ. ವಿಶಿಂಗ್ ಯು ಅ ಬ್ರೈಟ್ ಆ್ಯಂಡ್ ಕಲರ್ಫುಲ್ ಫ್ಯೂಚರ್ ಅಹೆಡ್ ಇನ್ ವಿಚ್ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಕಳೆದ 2 ವರ್ಷಗಳಿಂದ ಪ್ರಪಂಚದಾದ್ಯಂತ ಕೊರೋನಾ ರೋಗದಿಂದ ಜನರ ತತ್ತರಿಸುವ ಸಂದರ್ಭ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಎಲ್ಲರೂ ಡಾಕ್ಟರ್ಸ್ನವರು ಸಹ ಮನೆಯಲ್ಲಿ ಕೂತ್ಕೊಳ್ಳುವ ಒಂದು ಪರಿಸ್ಥಿತಿ ಬಂದಿದೆ. ಎಲ್ಲರೂ ಯಾರನ್ನು ವಿಶ್ವಾಸ ಇಟ್ಕೊಳ್ಳದ ಪರಿಸ್ಥಿತಿ ಬಂದು ಒಂದು ಸಂದಿಗ್ಧ ಪರಿಸ್ಥಿತಿ ನಾವೆಲ್ಲರೂ ಅನುಭವಿಸಿಕೊಂಡಿದ್ದೇವೆ. ಈ ಪರಿಸರದಲ್ಲಿ ಮಾನ್ಯ ಶ್ರೀಮತಿ ದಿವ್ಯ ಶೆಟ್ಟಿ ಅವರು ಈ ಕೊರೋನಾ ಈ ಸಂದರ್ಭದಲ್ಲಿ ಸಹ ನಮ್ಮ ಪರಿಸರದ ಎಲ್ಲ ರೋಗಿಗಳಿಗೆ, ಅದರಲ್ಲೂ ಸಹ ಮಹಿಳೆಯರಿಗೆ ಒಂದು ಹೆಚ್ಚಿನ ಕಾಳಜಿಯನ್ನು ಇಟ್ಕೊಂಡು ತಮ್ಮ ಕರ್ತವ್ಯವನ್ನು, ಭಾಳ ಜವಾಬ್ದಾರಿಯನ್ನು ಭಾಳ ಸಂಕ್ಷಿಪ್ತವಾಗಿ ಭಾಳ ನಿರ್ವಹಿಸಿದ್ದಾರೆ. ಬಹುಶಃ ಈ ಪರಿಸರದ ಎಲ್ಲ ಊರಿನವರು ಈಗ ಅಂದರೆ ಇಲ್ಲಿ ನಮ್ಮ ಪರಿಸರದ ಎಲ್ಲ ಜನರಿಗೆ ಗೊತ್ತಿರಬಹುದು. ದಿವ್ಯ ಶೆಟ್ಟಿ ಅಂದರೆ ಬಹುಶಃ ಎಲ್ಲ ಮನೆಯಲ್ಲಿ ಮನೆ ಮಾತಾಗಿದೆ. ಅಂದರೆ ಎಲ್ಲರಿಗೂ ಚಿಕ್ಕ ರೋಗಗಳಿಗೆ ಬಗ್ಗೆ ಬಹುಶಃ ಅವರ ಆಯುರ್ವೇದಿಕ ಟ್ರೀಟ್ಮೆಂಟಲ್ಲೂ ಸಹ ಬಹಳ ಉತ್ತಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ನಮ್ಮ ಪರಿಸರಕ್ಕೆ ಒಂದು ಭಾಳ ಒಂದು ಒಳ್ಳೆಯ ಒಂದು ಅಭಿನಂದನಾ ವಿಷಯ. ಈ ಪರಿಸರದಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರುವುದು ಅದನ್ನು ಗುರುತಿಸಿಕೊಂಡು ನಮ್ಮ ಕೋಟೆಕ್ಕಾರ್ ಪಟ್ಟಣ ಪಂಚಾಯಿತಿಯ 17ನೇ ವಾರ್ಡಿನ ಕೌನ್ಸಿಲರಾದ ಮೊಯ್ದೀನ್ ಬಾವ್ ಅವರು ಅವರ ನಾಗರಿಕರ ಪರವಾಗಿ ಒಂದು ಚಿಕ್ಕ ಮಟ್ಟಿನ ಸನ್ಮಾನವನ್ನು ಅವರ ಮನೆಗೆ ಹೋಗಿ ಸಹ ಅವ್ರದ್ದು ನಮ್ಮ ಆದಿತ್ಯವಾರ ಸಹ ಅವ್ರ ರಜೆ ದಿವಸ ಸಹ ಮನೆಗೆ ಹೋದರೂ ಸಹ ಅವರು ಈ ಕೊರೋನಾ ಈ ಸಂದರ್ಭದಲ್ಲಿ ಸಹ ಅವರು ಟ್ರೀಟ್ಮೆಂಟ್ ಮಾಡ್ತಿದ್ದರು. ಎಲ್ಲರ ಜನರಿಗೆ ಒಂದು ಸ್ಪಂದನೆಯನ್ನು ಮಾಡ್ತಿದ್ದರು ಮತ್ತು ಎಲ್ಲ ಸಂದರ್ಭಗಳಲ್ಲಿಯೂ ಸಹ ಸ್ಪಂದನೆ ಮಾಡಿದ್ದಾರೆ ಮತ್ತು ಈ ರೋಗದ ಬಗ್ಗೆ ಸಹ ಒಂದು ಜನಜಾಗೃತಿಯನ್ನು ಮೂಡಿಸಿಕೊಂಡಿದ್ದಾರೆ. ಅವರನ್ನು ನಾವು ನಮ್ಮೆಲ್ಲರ ಪರವಾಗಿ ಕೋಟೆಕ್ಕಾರ್ ಪಟ್ಟಣ ಪಂಚಾಯಿತಿ 17ನೇ ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ ಒಂದು ಅಭಿನಂದನೆಯನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ಅದನ್ನು ನಮ್ಮ ಹಿರಿಯ ಕೌನ್ಸಿಲರಾದ ಮೊಯ್ದೀನ್ ಬಾವ್ ಅವರು ನೆರವೇರಿಸಬೇಕಂತ ವಿನಂತಿಸ್ತಾ ಇದ್ದೇವೆ. KC ರೋಡ್ನಲ್ಲಿ ನಾನು
ಸುಮಾರು ಈಗ ಒಂದು 15 ವರ್ಷ ಆಯಿತು. ಇಲ್ಲಿ ಸಿಗುವಷ್ಟು ನನಗೆ ಎಲ್ಲಿ ಸಹ ಇಷ್ಟು ಆಗಿರಲಿಕ್ಕಿಲ್ಲ. ಇಲ್ಲಿಯ ಜನರನ್ನು ನಾನು ತುಂಬ ಈಗ ಮೆಚ್ಕೊಂಡಿರ್ತೇನೆ. ಅಲ್ಲಿ ಊರೇ ನಮಗೆ ಒಂದು ಸ್ವಂತ ಊರಿನಾಗೆ ಆಗಿದೆ. ಏನಿದ್ರೂ ಇಲ್ಲಿ ಸ್ಪಂದಿಸುವುದಕ್ಕೆ ನಮಗೆ ಏನು ಅಭ್ಯಂತರ ಇಲ್ಲ. ಜನರು ಹಾಗೆ ನಮ್ಮನ್ನು ತುಂಬ ಮೆಚ್ಕೊಂಡಿದ್ದಾರೆ. ಏನು ವಿಷಯ ಇದ್ದರೂ ನಮ್ಮಂದ ಬಂದು ಶೇರ್ ಮಾಡಿ ನಾವು ನಮಗೆ ತಿಳಿದಷ್ಟು ನಾವು ಮಾಡ್ತೇವೆ. ನಮ್ಮಿಂದ ಆದದ್ದನ್ನು ಇಮಿಡಿಯೇಟ್ಲಿ ಇನ್ನೊಂದು ಕಡೆ ಸೆಂಟರ್ಗೆ ಇಮಿಡಿಯೇಟ್ಲಿ ಕಳಿಸ್ತೇವೆ. ಯಾಕೆಂದರೆ ಎಲ್ಲವೂ ನಮ್ಮಲ್ಲಿ ಸಾಧ್ಯ ಅಂತ ನಾನು ಹೇಳಲಾರೆ. ನನ್ನಿಂದ ಎಷ್ಟರ ಮಟ್ಟಿಗೆ ಸಾಧ್ಯ, ನಾನು ಎಷ್ಟು ಜನರಿಗೆ ಉಪಕಾರ ಆಗ್ತೇನೆ ಅದು ನಾನು ಮಾಡಿ ಮತ್ತು ನನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇನೆ. ಅದಕ್ಕೆ ನನಗೆ ದೇವರ ಶಕ್ತಿ ಕೊಡಲಿ ಮತ್ತು ಜನರಿಗೆ ಎಲ್ಲರಿಗೂ ನೆಮ್ಮದಿ ಮತ್ತು ಆರೋಗ್ಯ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ನನಗೆ ಇಷ್ಟು ಅಭಿನಂದನೆ ಕೊಟ್ಟಿರುವ ಮೊಯ್ದೀನ್ ಅವರಿಗೆ ಮತ್ತು ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನನ್ನ ಹೆಸರು ಮೊಯ್ದೀನ್ ಬಾವ ಅಂತೇಳಿ, ಕೌನ್ಸಿಲರ್ 17ನೇ ವಾರ್ಡ್ನ. ನಾನು ಇವತ್ತು ಒಂದು 3 ಜನನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾನೆ. ಅವರ ಹೆಸರು, ಅವರು ಈ ನಮ್ಮ ಕೊಮರಂಗಳ ಕೇಸರೋಡು ನಾಗರಿಕೆ ಬೇಕಾಗಿ ತುಂಬ ದುಡಿದಿದ್ದಾರೆ. ಅವರಿಗೆ ಬೇಕಾಗಿ ನಾನು ಈ ಒಂದು ಸನ್ಮಾನ ಕಾರ್ಯಕ್ರಮ, ಒಂದು ಡಾಕ್ಟರ್ ಅಶ್ರಫ್, ಒಂದು ಡಾಕ್ಟರ್ ದಿವ್ಯ ಶೆಟ್ಟಿ, ಒಂದು ಅರಿನಾಕ್ಷಿ ಟೀಚರ್, ನಮ್ಮ ಅಂಗನವಾಡಿ ಟೀಚರಿಗೆ ನಾನು ಇವತ್ತು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾನೆ. ಅವರಿಗೆ ಇನ್ನೂ ಸಹ ದೇವರು ಆಯುಷ್ಯ ಆರೋಗ್ಯ ಕೊಡಲಿ, ಇನ್ನೂ ಸಹ ಜನರ ಸೇವೆ ಮಾಡಲಿಕ್ಕೆ ದೇವರು ಅವರಿಗೆ ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸಿ